ತುಂಬ ಲಕ್ಷಣ, ಮುಖಕ್ಕೆ ತುಂಬ ಲಕ್ಷಣ ಅಂತ ಹೇಳ್ತಾರೆ. ಕಣ್ಣಿನ ಹುಬ್ಬು ದಪ್ಪ ಹಾಗೂ ಕಪ್ಪಾಗಿಲ್ಲದಿದ್ದರೆ ಮುಖ ಸ್ವಲ್ಪ ಡಲ್ಲಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಹಾಗೆ ನನ್ನ ವೀವರ್ ಒಬ್ಬರು ಕೂಡ ಒಂದು ಪ್ರಶ್ನೆನ ಕೇಳಿದ್ರು. ಅದೇನು ಅಂತಂದರೆ, ಮೇಡಮ್ ಹುಬ್ಬು ಬೆಳ್ಳಗಾಗ್ತಾ ಇದೆ, ಅದಕ್ಕೆ ಏನಾದರೂ ಮನೆಮದ್ದನ್ನು ಹೇಳಿ, ಏನಾದರೂ ಟಿಪ್ಸನ್ನು ಹೇಳಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಳ ಹುಬ್ಬು ದಪ್ಪ ಆಗಿರಬೇಕು, ಕಪ್ಪಾಗಿರಬೇಕು ಅಂತಂದರೆ ಏನು ಮಾಡಬೇಕು, ಹಾಗೆಯೇ ಬೆಳ್ಳಗಾಗ್ತಿರುವಂಥ ಹುಬ್ಬನ್ನು ಕಪ್ಪು ಮಾಡೋದು ಹೇಗೆ, ಮಾಡ್ಬೋದಾ, ಇದೆಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ನಾನು ಮೊದಲನೇದಾಗಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮಕ್ಕಳಿಗಾದರೂ ಅಷ್ಟೇ, ನಾವಾದರೂ ಅಷ್ಟೇ, ಫಸ್ಟ್ ಏನು ಅಂತಂದರೆ, ನೀವು ಹುಬ್ಬಿಗೆ ಯಾವುದಾದ್ರೂ ಕೆಮಿಕಲ್ ಇರುವಂತಹ ಐಬ್ರೋ ಪೆನ್ಸಿಲ್ ಅಥವಾ ಕಾಜಲನ್ನು ಉಪಯೋಗ ಮಾಡ್ತಾ ಇದ್ದರೆ ಫಸ್ಟ್ ಸ್ಟಾಪ್ ಮಾಡಿ. ಯಾಕಂತಂದರೆ ಕೆಮಿಕಲ್ ಇರುವಂಥ ಕಾಜಲ್ ಮತ್ತು ಐಬ್ರೋ ಪೆನ್ಸಿಲ್ ಇದೆಯಲ್ವಾ, ಇದೇನು ಮಾಡುತ್ತೆ ಅಂತಂದರೆ ಕಾಲಕ್ರಮೇಣ ನಮ್ಮ ಹುಬ್ಬು ತಿನ್ನಾಗೋ ಥರ ಮಾಡುತ್ತೆ. ಅಂದರೆ ಹುಬ್ಬಿನ ಕೂದಲಿದೆಯಲ್ವ, ಅದು ಉದುರೋ ಹಾಗೆ ಮಾಡುತ್ತೆ. ಇನ್ನೊಂದು ಏನು ಅಂತಂದರೆ ಅದರಲ್ಲಿ ಕೆಮಿಕಲ್ ಇರೋದ್ರಿಂದ ತುಂಬ ಬೇಗ ಹುಬ್ಬು ನೆರೆಯೋ ಹಾಗೆ ಮಾಡುತ್ತೆ, ಅಂದರೆ ಹುಬ್ಬು ಬೆಳ್ಳಗಾಗೋ ಥರ ಮಾಡುತ್ತೆ. ಅದರಿಂದ ಫಸ್ಟ್ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಆದಷ್ಟು ನ್ಯಾಚುರಲ್ ಆಗಿರುವಂತಹ ಆಯುರ್ವೇದಿಕ್ ಆಗಿರುವಂತಹ ಕಾಜಲ್ ಅಥವಾ ಐಬ್ರೋ ಪೆನ್ಸಿಲನ್ನು ಉಪಯೋಗ ಮಾಡಿ. ಇದು ಫಸ್ಟ್. ಯಾಕಂತಂದರೆ ನಾವು ಮೇಕಪ್ ಮಾಡುವಾಗ ಕೂಡ ಐಬ್ರೋ ಪೆನ್ಸಿಲ್ ಅಥವಾ ಕಾಜಲನ್ನು ಉಪಯೋಗ ಮಾಡ್ತೀವಿ. ಮಕ್ಕಳಿಗೆ ಕೂಡ ನಾವು ಐಬ್ರೋ ಪೆನ್ಸಿಲ್ ಅಂದರೆ ಹುಬ್ಬು ದಪ್ಪ ಬರಲಿ ಅಂತ ಈಗ ಕೆಲವರು ಕಾಜಲ್ ಹಾಕೋ ಬದಲು ಐಬ್ರೋ ಪೆನ್ಸಿಲಲ್ಲಿ ಹಾಕ್ತಾರೆ. ಅದನ್ನ ಫಸ್ಟ್ ಸ್ಟಾಪ್ ಮಾಡಿ. ಯಾವುದಾದ್ರೂ ನ್ಯಾಚುರಲ್ ಆಗಿರುವಂಥ ಅತ್ಯುತ್ತಮವಾಗಿರುವಂಥ ಕಾಜಲ್ ಅಥವಾ ಐಬ್ರೋ ಪೆನ್ಸಿಲಿಂದನೇ ನಾವು ಹುಬ್ಬನ್ನು ಕಪ್ಪು ಮಾಡಬೇಕು. ಮಕ್ಕಳಿಗೆ ಹಚ್ಚುವಾಗ ಕೂಡ ಅಷ್ಟೇ, ದಯವಿಟ್ಟು ಕೆಮಿಕಲ್ ಇರುವಂಥ ಐಬ್ರೋ ಪೆನ್ಸಿಲ್ ಅಥವಾ ಕಾಜಲನ್ನು ಉಪಯೋಗ ಮಾಡಬೇಡಿ. ಇವತ್ತೊಂದು ಅತ್ಯುತ್ತಮವಾಗಿರುವಂಥ ಕಾಜಲ್ದು ಲಿಂಕ್ ಹಾಕಿರ್ತೇನೆ. ಇದು ಒಂದು ಸ್ವಲ್ಪ ಕಾಸ್ಟ್ಲಿ, ಆದರೆ ಇದು ಏನು ಅಂತಂದರೆ 100% ಇದು ಆಯುರ್ವೇದಿಕ್ ಆಗಿರೋದು, ನ್ಯಾಚುರಲ್ ಆಗಿರೋದು ಮತ್ತು ಆರ್ಗ್ಯಾನಿಕ್ ತುಪ್ಪದಿಂದ ಮಾಡಿರುವಂಥದ್ದು. ತುಂಬ ಒಳ್ಳೆ ಫೀಡ್ಬ್ಯಾಕ್ ಇದೆ ಈ ಐಬ್ರೋ ಪೆನ್ಸಿಲ್ಗೆ. ನಾನು ಒಂದೆರಡು ಸರಿ ತರಿಸಿದೆ ರೀಸೆಂಟಾಗಿ. ನನ್ನ ಹತ್ರ ಈಗ ನಿಮ್ಗೆ ಅದು ತೋರಿಸಲಿಕ್ಕೆ ಕೂಡ ಇಲ್ಲ, ಯಾಕಂತಂದರೆ ನನ್ನ ಮಗಳದನ್ನ ಇಲ್ಲಿ ಎತ್ತಿಟ್ಟಿದ್ದಾಳೆ ಅಂತ ಗೊತ್ತಿಲ್ಲ. ನಾನು ಅವಳಿಗೆ ಅದನ್ನೇ ಉಪಯೋಗ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿದೆ. ನೀವು ಮಕ್ಕಳಿಗೆ ಎಸ್ಪೆಷಲಿ ನೀವು ಕೂಡ ಹಾಕೋದಿದ್ರು ಅಷ್ಟೇ, ಲಾಂಗ್ ಟರ್ಮಲ್ಲಿ ನಮ್ಮ ಹುಬ್ಬು ಚೆನ್ನಾಗಿರಬೇಕು ಅಂತಂದ್ರೆ ದಯವಿಟ್ಟು ಕೆಮಿಕಲ್ ಇರುವಂಥ ಕಾಜಲ್ ಅಥವಾ ಐಬ್ರೋ ಪೆನ್ಸಿಲನ್ನು ಉಪಯೋಗ ಮಾಡೋದನ್ನು ನಿಲ್ಲಿಸಿ ಆದಷ್ಟು ಆಯುರ್ವೇದಿಕ್ ಕಾಜಲ್ ಅಥವಾ ಐಬ್ರೋ ಪೆನ್ಸಿಲನ್ನು ಉಪಯೋಗ ಮಾಡಿ. ಇಲ್ಲದಿದ್ದರೆ ನಾವು ಮನೆಯಲ್ಲಿ ಕೂಡ ಕಾಜಲನ್ನು ಮಾಡ್ಬೋದು. ಸ್ವಲ್ಪ ಲಾಂಗ್ ಪ್ರೊಸೆಸ್, ಅಂದರೆ ಸ್ವಲ್ಪ ಕಷ್ಟ ಇದೆ. ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದಿನ ಮನೆಯಲ್ಲಿ ಪ್ಯೂರ್ ಆಗಿರುವಂಥ ಕಾಜಲನ್ನು ಯಾವ ಥರ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಅನ್ನೋದನ್ನು ತೋರಿಸ್ತೇನೆ. ಒಂದದು ತಪ್ಪಾಗಿ ಯಾವತ್ತೂ ನಾನು ಹೇಳಿದಾಗೆ ಐಬ್ರೋ ಪೆನ್ಸಿಲ್ ಮತ್ತು ಕಾಜಲನ್ನು ಉಪಯೋಗ ಮಾಡಬೇಡಿ. ತುಂಬ ಪ್ರಿಕಾಷನ್ ತಗೊಂಡು ಉಪಯೋಗ ಮಾಡಿ. ಇನ್ನೊಂದು, ದಪ್ಪ ಬರಲಿಕ್ಕೆ, ಕಪ್ಪು ಬರಲಿಕ್ಕೆ ನಮ್ಮ ಐಬ್ರೋ ಅಥವಾ ಹುಬ್ಬು ಏನು ಮಾಡಬೇಕು, ಒಂದು 2 ಟಿಪ್ಸನ್ನು ಹೇಳ್ತೇನೆ. ಮೊದಲನೇದಾಗಿ ಏನು ಅಂತಂದರೆ, ನೀವು ಬೆಳಿಗ್ಗೆ ಎದ್ದ ಕೂಡಲೇ ಅಂತಲ್ಲ, ಮಾರ್ನಿಂಗ್ ಏನು ಮಾಡಬೇಕು, ಬೆಳಗಿನ ಹೊತ್ತಲ್ಲಿ ಪ್ಯೂರ್ ಆಗಿರುವಂಥ ಹರಳೆಣ್ಣೆ 1 ಡ್ರಾಪ್ ತಗೊಳ್ಳಿ. 1 ಡ್ರಾಪ್ ಹರಳೆಣ್ಣೆಗೆ ಕಾಜಲ್, ಪ್ಯೂರ್ ಆಗಿರುವಂಥ ಕಾಜಲ್ ನಾನು ಆವಾಗಲೇ ಹೇಳಿದ್ದೇನೆ, ಯಾವುದಾದ್ರೂ ಕಾಜಲ್ ಅಥವಾ ನೀವು ಐಬ್ರೋ ಪೆನ್ಸಿಲ್ ನ್ಯಾಚುರಲ್ ಆಗಿ ಯಾವುದಾದ್ರೂ ತರಿಸಿದ್ರೆ ಅದನ್ನ ಜಸ್ಟ್ ಒಂಚೂರು ಅದ್ಬಿಟ್ಟು, ಅಂದರೆ ರಬ್ ಮಾಡಿಬಿಟ್ಟು ಐಬ್ರೋಸಿಗೆ ಹಚ್ಕೊಳ್ಳೋದು. ಅಂದರೆ ಹರಳೆಣ್ಣೆ 1 ಡ್ರಾಪ್ ಪ್ಯೂರ್ ಆಗಿರುವಂಥ ಹರಳೆಣ್ಣೆಗೆ ಸ್ವಲ್ಪ ಕಾಜಲನ್ನು ರಬ್ ಮಾಡಿಬಿಟ್ಟು ಕೈಗೆ ಈ ಥರ ಹಚ್ಬಿಟ್ಟು ಈ ಥರ ಬೆರಳಿಂದ ಹಾಕ್ಬಿಟ್ಟು ಹೀಗೆ ಹಾಕೋಬೋದು. ಇಲ್ಲ ಈ ಇಯರ್ ಬಡ್ ಬರುತ್ತಲ್ವ, ಅದರಲ್ಲಿ ಕೂಡ ನಾವು ಹರಳೆಣ್ಣೆಗೆ ಅದ್ಬಿಟ್ಟು ಆಮೇಲೆ ಕಾಜಲನ್ನು ಮಿಕ್ಸ್ ಮಾಡಿಕೊಂಡು ಹಚ್ಕೋಬಹುದು ಲೈಟಾಗಿ. ಇಲ್ಲ ನಾನು ಹೇಳಿದ್ದೀನಲ್ವ, ಸೋಲ್ ಟ್ರೀ ಅಂತ ಒಂದು ಕಾಜಲ್ ಇದೆ, ಆ ಲಿಂಕನ್ನೆಲ್ಲ ಹಾಕಿರ್ತೀನಿ. ಅದು ಕಾಜಲ್ ಪೆನ್ಸಿಲ್. ಅದನ್ನ ನಿಮಗೆ ಕಣ್ಣಿಗೆ ಹಾಕ್ಲಿಕ್ಕೆ ಕೂಡ ಆಯುರ್ವೇದಿಕ್ ಆಗಿರೋದು, ಕಣ್ಣಿಗೆ ಹಾಕ್ಲಿಕ್ಕೆ ಕೂಡ ಒಳ್ಳೇದಿರುತ್ತೆ, ಐಬ್ರೋಗೆ ಹಾಕ್ಲಿಕ್ಕೆ ಕೂಡ ಒಳ್ಳೇದಿರುತ್ತೆ. ಅದು ಪೆನ್ಸಿಲ್. ನೀವು ಆ ಥರ ಪೆನ್ಸಿಲ್ ಇದ್ದರೆ ಜಸ್ಟ್ 1 ಡ್ರಾಪ್ ಹರಳೆಣ್ಣೆಗೆ ಅದನ್ನೊಂಚೂರು ಲೈಟಾಗಿ ರಬ್ ಮಾಡಿಬಿಟ್ಟು ನೀವು ಅಂದರೆ ಐಬ್ರೋಸ್ಗೆ ಹಾಕೋಬೇಕು. ನೀವು ಹೊರಗಡೆ ಹೋಗುವವರಿದ್ರೆ ಹರಳೆಣ್ಣೆ ಹಾಕೋಬೇಡಿ, ಜಸ್ಟ್ ಕಾಜಲ್ನ ಹಾಕೊಂಡು ಹೋಗಿ ಅಥವಾ ಐಬ್ರೋ ಪೆನ್ಸಿಲ್ ನಾನು ಏನು ಹೇಳಿದೆ ಅದನ್ನ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಇದು ಏನಕ್ಕಂತಂದರೆ ಇದರಲ್ಲಿ ಆಲ್ಮಂಡ್ ಆಯಿಲ್ ಮತ್ತು ತುಪ್ಪದಿಂದ ಮಾಡಿರೋದ್ರಿಂದ ನಿಮಗೆ ಇದು ಒಳ್ಳೆ ಕಲರ್ ಒಂದು ಕೊಡುತ್ತೆ, ಇಮ್ಮಿಡಿಯೇಟಾಗಿ ಒಳ್ಳೆ ಕಲರ್ ಕೊಡುತ್ತೆ. ಹರಳೆಣ್ಣೆನ ಅಪ್ಲೈ ಮಾಡ್ಕೊಂಡು ನಾವು ಮಾಡೋದ್ರಿಂದ ಹರಳೆಣ್ಣೆ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು, ರೂಟನ್ನು ಸ್ಟ್ರಾಂಗ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥ ಬೇಗ ಐಬ್ರೋ ಬೆಳೀಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಕಾಲಕ್ರಮೇಣ ನಿಮ್ಗೇನು ಅಂತಂದರೆ, ಒಂದು ವೇಳೆ ಏನಾದರೂ ಬೆಳಗಾಗಿದ್ರೂ ಕೂಡ ಕಾಲಕ್ರಮೇಣ ನಿಮ್ಗೇನಾಗುತ್ತೆ, ಹೊಸದಾಗಿ ಬರೋ ಐಬ್ರೋನ ಕಪ್ಪಾಗೋ ಥರ ಮಾಡುತ್ತೆ. 1 ಡ್ರಾಪ್ ಹರಳೆಣ್ಣೆ ಮತ್ತು ಪ್ಯೂರ್ ಆಗಿರುವಂಥ ಕಾಜಲನ್ನು ನಾವು ಹಚ್ಕೊಳ್ಳುವಂಥದ್ದು ಮಾರ್ನಿಂಗ್ ದಿನ ಮಾಡಬೇಕಿದ್ದು ನಾವು.
ಅಟ್ಲೀಸ್ಟ್ ನೀವು 1 ತಿಂಗಳಾದರೂ ಮಾಡಬೇಕು. ನಿಮಗೆ ಆ ರಿಸಲ್ಟ್ ಅಂದರೆ ರಿಸಲ್ಟ್ ಕ್ಲೀನಾಗಿ ಗೊತ್ತಾಗಬೇಕು ಅಂತಂದರೆ 2 ರಿಂದ 3 ವಾರದಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಒಳ್ಳೆ ಶೈನಿಂಗ್ ಬರಲಿಕ್ಕೆ ಶುರುವಾಗುತ್ತೆ ಐಬ್ರೋಗೆ, ಮತ್ತು ಸ್ವಲ್ಪ ದಪ್ಪ ಆದಾಗ ಅನಿಸುತ್ತೆ. ಇದರ ಜೊತೆ ಇನ್ನೊಂದು ಟಿಪ್ಸನ್ನು ಫಾಲೋ ಮಾಡಿ, ಅದು ಇನ್ನೂ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಾರ್ನಿಂಗ್ ಹರಳೆಣ್ಣೆಗೆ ಕಾಜಲನ್ನು ಹಚ್ಕೊಂಡು ನೀವು ಐಬ್ರೋಸ್ಗೆ ಹಚ್ಕೊತೀರಾ ಅಂತ ಇಟ್ಕೊಳ್ಳಿ. ರಾತ್ರಿ ಏನು ಮಾಡಬೇಕು, ಮಲಗೋ ಟೈಮಲ್ಲಿ 1 ಡ್ರಾಪ್ ಹರಳೆಣ್ಣೆ, 1 ಡ್ರಾಪ್ ತೆಂಗಿನೆಣ್ಣೆ, 1 ಡ್ರಾಪ್ ಅಲೋವೆರಾ ಜೆಲ್, ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್. ನಾನು ತೆಂಗಿನೆಣ್ಣೆ, ಹರಳೆಣ್ಣೆ, ಆಮೇಲೆ ಕಾಜಲ್ ಅಥವಾ ಇದು ಅಲೋವೆರಾ ಜೆಲ್ ಇದೆಲ್ಲ ಏನು ಹೇಳ್ತಾ ಇದ್ದೇನೆ ಎಲ್ಲದನ್ನು ಪ್ಯೂರ್ ಆಗಿರೋದನ್ನು ಬಳಸಿ. ಯಾವತ್ತೂ ಕೆಮಿಕಲ್ ಇರುವಂಥದ್ದನ್ನು ಉಪಯೋಗ ಮಾಡೋದಕ್ಕೆ ಹೋಗಬೇಡಿ. ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಪ್ಯೂರ್ ಆಗಿರುವಂಥದ್ದು ಒಳ್ಳೆ ಪ್ರಾಡಕ್ಟ್ಗಳದ್ದು ಲಿಂಕ್ ಬೇಕಾದರೆ ನಾನು ವಿಡಿಯೋದಲ್ಲಿ ಹಾಕಿರ್ತೇನೆ, ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು. ನಿಮಗೆ ಕಮ್ಮಿಗೆ ಸಿಗುತ್ತೆ. ಇಲ್ಲದಿದ್ದರೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಸೊ ರಾತ್ರಿ ಏನು ಮಾಡಬೇಕು, 1 ಡ್ರಾಪ್ ಹರಳೆಣ್ಣೆ, 1 ಡ್ರಾಪ್ ತೆಂಗಿನೆಣ್ಣೆ, 1 ಡ್ರಾಪ್ ಅಲೋವೆರಾ ಜೆಲ್, ಇದನ್ನ ಮಿಕ್ಸ್ ಮಾಡಿ ಐಬ್ರೋಸ್ಗೆ ಮಸಾಜ್ ಮಾಡಬೇಕು. 2 ರಿಂದ 3 ನಿಮಿಷ ಮಸಾಜ್ ಮಾಡಿ ನಾವು ಹಾಗೆ ಬಿಟ್ಬಿಡ್ಬೇಕು. ಕಣ್ಣಿಗೆ ತಾಗಿಸ್ಕೋಬೇಡಿ. ಹರಳೆಣ್ಣೆ ಆಮೇಲೆ ತೆಂಗಿನೆಣ್ಣೆ ಎಲ್ಲ ಕಣ್ಣಿಗೆ ಬಿದ್ದರೆ ಕಣ್ಣು ಉರಿಯೋ ಸಾಧ್ಯತೆ ಇದೆ, ಕಣ್ಣಿಗೆ ತಾಗಿಸ್ಕೋಬೇಡಿ. 2 ಕಡೆದು ಐಬ್ರೋಸ್ಗೆ ಹಚ್ಬಿಟ್ಟು ಮಸಾಜ್ ಮಾಡಿ ಹಾಗೆ ಮಲ್ಕೊಳ್ಳಿ. ಈ ಥರ 1 ತಿಂಗಳು ಮಾಡಿ ನೋಡಿ. ನಿಮಗೆ 1 ತಿಂಗಳಲ್ಲಿ ಐಬ್ರೋಸ್ ಏನಾದರೂ ತಿಕ್ ಆಗ್ತಾ ಇದ್ರೆ ಅದು ಸ್ಟಾಪ್ ಆಗುತ್ತೆ, ಶೈನಿಂಗ್ ಬರುತ್ತೆ. ನ್ಯಾಚುರಲ್ ಆಗಿ ಹೊಸದಾಗಿ ಬರೋ ಐಬ್ರೋಗಳು ದಪ್ಪ ಗಾಢವಾಗಿ ಕಪ್ಪು ಬಣ್ಣದಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ನಿಮಗೆ ಹೋಗ್ತಾ ಹೋಗ್ತಾ 1 2 3 ತಿಂಗಳು ನೀವು ಉಪಯೋಗ ಮಾಡ್ತಾ ಇದ್ದೀರಿ ಅಂತಂದರೆ ಎಲ್ಲಾದರೂ ಐಬ್ರೋ ಬೆಳ್ಳಗಿದ್ರೂ ಕೂಡ ಅದು ಲೈಟಾಗಿ ನಿಮಗೆ ಕಪ್ಪು ಬಣ್ಣಕ್ಕೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಈ ಹರಳೆಣ್ಣೆ, ತೆಂಗಿನೆಣ್ಣೆ ಮತ್ತು ಅಲೋವೆರಾ ಜೆಲ್ಲಲ್ಲಿ ನ್ಯಾಚುರಲ್ ಆಗಿ ಪಿಗ್ಮೆಂಟೇಷನ್ ಏನಿರುತ್ತೆ ಐಬ್ರೋಸ್ ಅದನ್ನ ನ್ಯಾಚುರಲ್ ಬಣ್ಣಕ್ಕೆ ತಿರುಗಿಸುವಂಥ ಅಂಶಗಳಿರುತ್ತೆ. ಇದರಿಂದ ಇನ್ನೊಂದು ಏನು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ, ಕಪ್ಪಾಗಿ ಗಾಢವಾಗಿ ಬೇಗ ಗ್ರೋತ್ ಕೂಡ ಆಗುತ್ತೆ. ಮತ್ತು ಇನ್ನೊಂದು, ನೀವು ಮುಖ್ಯವಾಗಿ ತುಂಬ ಆಗಾಗ ಐಬ್ರೋಸ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಅಂತಂದರೆ ನಾವು ಥ್ರೆಡ್ಡಿಂಗ್ ಮಾಡ್ತೀವಲ್ವ, ಅದು ತುಂಬ ಒಳ್ಳೆಯದಲ್ಲ. ತಿಂಗಳಿಗೆ ಒಂದ್ಸರಿ ಅಥವಾ 2 ತಿಂಗಳಿಗೆ ಒಂದ್ಸರಿ ಫೈನ್, ಏನೂ ತೊಂದರೆ ಇಲ್ಲ. ಬಟ್ ರೆಗ್ಯುಲರ್ ಆಗಿ ಥ್ರೆಡ್ಡಿಂಗ್ ಐಬ್ರೋಸ್ ಮಾಡಿಸೋದು ಕೂಡ ಒಳ್ಳೆಯದಲ್ಲ, ಬೇಗ ತಿನ್ನಾಗೋಗುತ್ತೆ. ಆಮೇಲೆ ಅಲ್ಲಿ ಏನೇನೋ ಪೌಡರು ಮತ್ತು ಕ್ರೀಮ್ಗಳನ್ನೆಲ್ಲ ಅಪ್ಲೈ ಮಾಡ್ತಾರಲ್ಲ, ಅದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಅದರಿಂದ ಅಟ್ಲೀಸ್ಟ್ ಐಬ್ರೋಸ್ ಅಥವಾ ಥ್ರೆಡ್ಡಿಂಗ್ ಮಾಡೋದನ್ನು ತುಂಬ ರೆಗ್ಯುಲರ್ ಆಗಿ ಮಾಡಬೇಡಿ. 2 ತಿಂಗಳಿಗೆ ಒಂದ್ಸರಿ ಆ ಥರ ಎಲ್ಲ ಓಕೆ. ಸೊ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಬೆಳಗ್ಗೆ ಎದ್ದ ಕೂಡಲೇ ನೀವು ಹರಳೆಣ್ಣೆ ಜೊತೆ ಸ್ವಲ್ಪ ಪ್ಯೂರ್ ಆಗಿರುವಂಥ ಒಳ್ಳೆಯ ಕಾಜಲನ್ನು ಜಸ್ಟ್ ರಬ್ ಮಾಡಿ ಹಚ್ಕೊಳ್ಳುವಂಥದ್ದು ನ್ಯಾಚುರಲ್ ಆಗಿ ಇಮ್ಮಿಡಿಯೇಟ್ ಆಗಿ ನಿಮಗೆ ಬ್ಲ್ಯಾಕ್ ಲುಕ್ ಕೊಡುತ್ತೆ. ಇನ್ನೊಂದು, ಅದನ್ನ ದಿನಾ ಮಾಡಬೇಕು. ಇನ್ನೊಂದು, ರಾತ್ರಿ ಕೊಕೊನಟ್ ಆಯಿಲ್, ಹರಳೆಣ್ಣೆ ಆಮೇಲೆ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿ ಮಸಾಜ್ ಮಾಡಿ ಹಚ್ಚಿ ಮಲಗುವಂಥದ್ದು. ಈ ಟಿಪ್ಸನ್ನು ಫಾಲೋ ಮಾಡಿದರೆ ನ್ಯಾಚುರಲ್ ಆಗಿ ನಿಮ್ಮ ಐಬ್ರೋ ಕಣ್ಣಿನ ಹುಬ್ಬು ಕಪ್ಪಾಗುತ್ತೆ, ದಪ್ಪ ಬರುತ್ತೆ, ಚಂದ ಆಗುತ್ತೆ. ಮಕ್ಕಳಿಗೆ ಕೂಡ ಮಾಡ್ಬೋದು. ಬಟ್ ಏನಕ್ಕೂ ಮಕ್ಕಳಿಗೆ ಕೆಲವೊಂದು ಸರಿ ಹರಳೆಣ್ಣೆ, ಕೊಕೊನಟ್ ಆಯಿಲ್ ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ, ಒಳ್ಳೇದಿದ್ರೆ. ಆದರೂ ಎಲ್ಲರೂ ಅಂದರೆ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡೆ ಟ್ರೈ ಮಾಡಿ. ಯಾಕಂತಂದರೆ ಅಲೋವೆರಾ ಜೆಲ್ ಎಲ್ಲ ನೀವು ಹೊರಗಡೆಯಿಂದ ತಂದಿರ್ತೀರಲ್ವ, ಪ್ಯಾಚ್ ಟೆಸ್ಟ್ ಮಾಡಿಕೊಂಡೇ ನೀವು ಅಪ್ಲೈ ಮಾಡಿ. ಪ್ಯಾಚ್ ಟೆಸ್ಟ್ ಅಂತಂದರೆ ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕೈಗೆಲ್ಲಾದರೂ ಹಚ್ಚಿಬಿಟ್ಟು ಏನಾದರೂ ಇರಿಟೇಷನ್ ಆಗುತ್ತಾ ಅಂತ ಚೆಕ್ ಮಾಡಿಕೊಂಡೆ ನೀವು ಟ್ರೈ ಮಾಡಿ. ಯಾವುದೇ ಪ್ರಾಡಕ್ಟ್ ಬೈ ಮಾಡೋದಕ್ಕೂ ಕೂಡ ಅಷ್ಟೇ, ನಾನು ಹೇಳಿದೆ ಅಂತ ಬೈ ಮಾಡಬೇಡಿ. ನೀವು ಕೂಡ ಅದರ ಫೀಡ್ಬ್ಯಾಕ್, ಕಂಟೆಂಟ್ಸ್ ಚೆಕ್ ಮಾಡಿಕೊಂಡು ಬೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲದನ್ನು ಕ್ಲೀನಾಗಿ ಹೇಳಿದ್ದೇನೆ. ಬಟ್ 1 ವಾರ ಹಚ್ಚಿಬಿಟ್ಟು ರಿಸಲ್ಟ್ ಬಂದಿಲ್ಲ ಅಂತ ಹೇಳಬೇಡಿ. 1 2 ವಾರದಲ್ಲಿ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಟ್ಲೀಸ್ಟ್ 1 ರಿಂದ 3 ತಿಂಗಳು ನೀವು ಈ ಸ್ಟೆಪ್ಪನ್ನು ಫಾಲೋ ಮಾಡಿದರೆ 1 2 3 ತಿಂಗಳಲ್ಲಿ ನಿಮ್ಮ ಐಬ್ರೋದು ಅಂದರೆ ಲುಕ್ಕೇ ಚೇಂಜ್ ಆಗೋಗುತ್ತೆ, ತುಂಬ ಸೂಪರ್ ಆಗುತ್ತೆ. ನಾನು ಯಾವಾಗಲೂ ಮಾಡಲ್ಲ, ಒಂದೊಂದು ಸರಿ. ಯಾಕಂತಂದರೆ ಇನ್ನೊಂದು, ನಾನು ಕೂಡ ಅಷ್ಟೇ ಯಾವಾಗಲೂ ಇದನ್ನ ಫಾಲೋ ಮಾಡಲ್ಲ. ಬಟ್ ನನ್ನ ಮಗಳಿಗೆ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೇನೆ. ನಿಮಗೆ ಕನ್ಸಿಸ್ಟೆಂಟ್ ಆಗಿ ಇದ್ದರೆ ಮಾತ್ರ ಅದರ ರಿಸಲ್ಟ್ ತುಂಬ ಬೇಗ ಸಿಗುತ್ತೆ. ನೀವು ಒಂದಿನ ಮಾಡೋದು 2 3 ದಿನ ಬಿಟ್ಟು ಮಾಡದಿರೋದು ಆ ಥರ ಇದ್ದರೆ ಆಗಲ್ಲ. ಕನ್ಸಿಸ್ಟೆಂಟ್ ಆಗಿ ಡೈಲಿ ನೀವು 1 ತಿಂಗಳು 2 ತಿಂಗಳು ಟ್ರೈ ಮಾಡಿದರೆ ಅದ್ಭುತ ರಿಸಲ್ಟ್ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.